ಅಂದರೆ ಅದೇನಾಗುತ್ತೆ, ನನಗೆ ಸೀರಿಯಲ್ ಮಾಡಿದಾಗಿಂದ ಆಮೇಲೆ ನಾನು ಮುಂಚೆ ಡಾಕ್ಯುಮೆಂಟ್ರಿಗಳೆಲ್ಲ ಒಂಚೂರು ಡೈರೆಕ್ಟ್ ಎಲ್ಲ ಮಾಡ್ತಿದ್ದೆ. ಅವಾಗಿಂದಲೂ ಕೂಡ ನನಗೆ ಏನು ಆಸಕ್ತಿ ಅಂದರೆ ಈ ಹೊಸ ಹುಡುಗರು ಅಂದರೆ ಕೋ ಡೈರೆಕ್ಟರ್ಗಳು ಅಸೋಸಿಯೇಟ್ ಡೈರೆಕ್ಟರ್ಗಳ ಹತ್ರ ಜಾಸ್ತಿ ಮಾತುಕತೆ ನಂದು. ಬಿಕಾಸ್ ಅವ್ರ ಹತ್ರ ಏನೋ ಹೊಸ ವಿಷಯ ಇರುತ್ತೆ ಯಾವಾಗಲೂ ಅಂತ. ಆಲ್ರೆಡಿ ಮಾಡಿರೋರು ನೋಡ್ಬಿಟ್ಟಿರ್ತೀವಿ ಅವ್ರು ಏನು ಮಾಡಿದ್ದಾರೆ ಅಂತ. ಈ ಹೊಸಬ್ರ ಹತ್ರ ಅವ್ರೇನು ತೋರಿಸಿರಲ್ಲ ಇನ್ನು. ಅವ್ರು ಮಾತಾಡ್ತಾ ಅವ್ರ ಹತ್ರ ಏನೇನೋ ವಿಷಯ ಇರುತ್ತಲ್ಲ ತಿಳ್ಕೊತಾ ಇರ್ತೀವಿ ನಾವು. ಸೊ ಹಾಗಾಗಿ ನನಗೊಂದು ನಂಬಿಕೆ ಹೊಸಬ್ರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ. ಸೊ ಅಂಥ ಆಯ್ಕೆಗಳಲ್ಲೇ ನಾನು ಆಲ್ಮೋಸ್ಟ್ ಸುಮಾರು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಪ್ರಜ್ವಲ್ ಒಬ್ಬರು ಏನಂತಂದರೆ ಸ್ಪೆಷಲ್ ಅಂದರೆ ಆ ಕಾನ್ಫಿಡೆನ್ಸ್ ಇತ್ತು. ಅವರು ಕತೆ ಹೇಳೋ ನರೇಷನ್ ಸ್ಟೈಲಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತು ನನಗೆ. ಆಮೇಲೆ ಅವ್ರು ಕೆಲಸ ಮಾಡಿರೋ ದೊಡ್ಡ ಡೈರೆಕ್ಟರ್ಗಳ ಕೆಲಸ ಮಾಡಿದ್ದಾರೆ. ಖಂಡಿತ ಇವ್ರು ಏನು ಹೇಳ್ತಿದ್ರು ಇದನ್ನು ತೆಗಿತಾರೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಅದನ್ನು ಅವ್ರು ಫಸ್ಟ್ 2 ಡೇಸಲ್ಲೇ ಗೊತ್ತಾಗೋಯ್ತು ನನಗೆ. ಅಂದರೆ ಅವ್ರು ಏನು ಹೇಳಿದ್ರು ಅದನ್ನು ಅಷ್ಟನ್ನು ನೀಟಾಗೆ ಫ್ರೇಮಿಂಗ್ ಇಟ್ಟು ತೆಗಿಯೋಷ್ಟು ಕೆಪಾಸಿಟಿ ಇದೆ. ಎಷ್ಟೇ ಪ್ರೆಷರನ್ನು ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ಇಂಥವರೇ ಇವತ್ತು ನೆಕ್ಸ್ಟ್ ಜನ್ರೇಷನ್ ಡೈರೆಕ್ಟರ್ಗಳಿಗೆ ಇಂಥವ್ರು. ಬಿಕಾಸ್ ಇನ್ಮೇಲೆಲ್ಲ ಕಮರ್ಷಿಯಲಿ ಪ್ರೊಡ್ಯೂಸರ್ಗಳು ಎಷ್ಟು ಬೇಕಾದ್ರೂ ತೊಗೊಳ್ಳಿ ದುಡ್ಡು ಮಾಡಿ ಆ ಥರ ಇಲ್ಲ. ಅದಕ್ಕೆಲ್ಲ ಬಡ್ಜೆಟ್ ಇರುತ್ತೆ. ಅದರಲ್ಲಿ ಕೆಲಸ ಮಾಡೋ ಡೈರೆಕ್ಟರ್ಗಳು ಬೇಕಾಗ್ತಾರೆ. ಸೊ ಅದರಲ್ಲಿ ಪ್ರಜ್ವಲ್ ನನಗೆ ಅವ್ರು ಹೇಳಿದ ಕತೆ ತುಂಬ ಖುಷಿ ಆಯಿತು. ಆಮೇಲೆ ಅವರು ಕೆಲಸ ಮಾಡಿದ ರೀತಿ ನನಗೆ ಗೊತ್ತಾಗೋಯ್ತು. ಸೊ ಆ ಕಾನ್ಫಿಡೆನ್ಸ್ ಅವತ್ತೇ ಇತ್ತು ನನಗೆ. ಫಸ್ಟ್ ಟೈಮ್ ಕತೆ ಹೇಳಿದಾಗ ಏನು ಹೇಳಿದ್ರು ಅಷ್ಟನ್ನು ತೆಗಿತಿದ್ದಾರೆ. 1-2-3 ಸೀನಲ್ಲಿ ಆ ಕಡೆ ಈ ಕಡೆ ಮಾಡ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಮಾತಾಡಬೇಕು ಅವ್ರ ಹತ್ರ. ಬಾಂಡ್ ರವಿ ಅಂತ ಖಂಡಿತ ಬರುತ್ತಮ್ಮ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಈ ಕ್ಯಾರೆಕ್ಟರೈಸೇಷನ್. ಇಲ್ಲಿ ಒಂದು ಸಿನಿಮಾ ಶುರುವಾದಾಗಿಂದ ಕೊನೆ ಕ್ಲೈಮ್ಯಾಕ್ಸ್ ಆದ್ಮೇಲಂತೂ ಡೆಫಿನೆಟ್ಲಿ ಪ್ರಮೋದ್ ಅಂದ್ರೆ ಒಂದಷ್ಟು ವರ್ಷಗಳು ಬಾಂಡ್ ರವಿ ಅಂತ ರಿಜಿಸ್ಟರ್ ಆಗುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಮಾಡಿದೀನಿ ನಾನು ಅನ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಡೈರೆಕ್ಟ್ ಹೇಳಬೇಕು, ಆಮೇಲೆ ಜನ ಹೇಳಬೇಕು ನೋಡಿದವರು. ಇಲ್ಲ ಅದು ಬೇರೆ. ಈಗ ಅದಿನ್ನೂ ಎಲ್ಲರೂ ಮನಸ್ಸಲ್ಲಿ ಇದೆಯಲ್ಲ. ಡೆಫಿನೆಟ್ಲಿ ಈ ಸಿನಿಮಾ ಬಂದ್ಮೇಲೆ ಡೆಫಿನೆಟ್ಲಿ ಅದು ಉಡಾಳ್ ಬಾಬು ಅದು ಬೇರೆ ಟೆಕ್ಸ್ಚರ್ ಅದು. ಆಮೇಲೆ ಒಂದು 40 ನಿಮಿಷ ಬಂದಿದ್ದು ಸ್ಕ್ರೀನ್ ಮೇಲೆ. ಇದು ಬಿಗಿನಿಂಗ್ 2.5 hours ಸಿನಿಮಾ ಫುಲ್ ನಾನು ಬಾಂಡ್ ರವಿಯಾಗೆ ಕಾಣಿಸ್ಕೊಂಡಿರ್ತೀನಿ. ಮಧ್ಯ ಒಂಚೂರು ಏನೋ ಬೇರೆ ಆಗಿರ್ತೀನಿ, ಮತ್ತೆ ಬಾಂಡ್ ರವಿ ಆಗ್ತೀನಿ. ಸೊ ಅದು ಮನಸ್ಸಲ್ಲಿ ಉಳ್ಕೊಳ್ಳುತ್ತಲ್ಲ, ಅದು ಎಷ್ಟು ವರ್ಷ ಬೇಕಾದ್ರೂ ಉಳ್ಕೊಳ್ಳುತ್ತೆ. ಬಿಕಾಸ್ ಒಂದು ಮೇನ್ ಅದಕ್ಕೆ ಆನ್ಸರ್ ನಮ್ಮ ಅಪ್ಪು ಸರ್ ಫ್ಯಾನ್ ಆಗಿರ್ತೀನಿ ನಾನು. ಅವ್ರ ಹೆಸರು ಬಾಂಡ್ ರವಿ, ಯಾವುದರಲ್ಲಿ ಅಣ್ಣ ಬಾಂಡ್ ಸಿನಿಮಾದಲ್ಲಿ ಅಲ್ವಾ. ಸೊ ಆ ಫ್ಯಾನ್ ಆಗಿರೋದ್ರಿಂದ ಒಂದಷ್ಟು ವಿಷಯಗಳಿದೆ ಅದು ಕೂಡ. ಸೊ